ಕರಾವಳಿ ಕುವರಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ತವರಿಗೆ ಬಂದಿದ್ದಾರೆ. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ವುಮನ್ ಅಂಡ್ ಚೈಲ್ಡ್ ಸೆಂಟರ್ ಉದ್ಘಾಟನೆ ಮಾಡಿದ ಶಿಲ್ಪಾ ಶೆಟ್ಟಿ ತಾಯ್ತನದ ಅದ್ಭುತ ಅನುಭವವನ್ನು ಮೆಲುಕು ಹಾಕಿದ್ದಾರೆ. ಹಾಗಿದ್ರೆ ಏನಂದ್ರು ಬಾಲಿವುಡ್ ಬ್ಯೂಟಿ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ನೀಲಿ ಕಂಗಳ ಚಿಲುವೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ. ನಗರದ ಕೆಎಂಸಿ ಆಸ್ಪತ್ರೆಯ ವುಮೆನ್ ಅಂಡ್ ಚೈಲ್ಡ್ ಸೆಂಟರ್ನ ಉದ್ಘಾಟನೆಗಾಗಿ ಮಂಗಳೂರಿಗೆ ಬಂದಿದ್ದ ಶಿಲ್ಪಾ ಶೆಟ್ಟಿ ತಾಯ್ತನದಲ್ಲಿ ತಾಯ್ತನದ ಅದ್ಭುತ ಅನುಭವವನ್ನ ತೆರೆದಿಟ್ಟಿದ್ದಾರೆ. ಬಹಳ ಸರಳವಾಗಿ ಜನರೊಂದಿಗೆ ಬೆರೆತ ಶಿಲ್ಪಾ ಶೆಟ್ಟಿ ಗರ್ಭಿಣಿಯರಿಗೆ ಹಲವು ಟಿಪ್ಸ್ ನೀಡಿದ್ದಾರೆ. ಕೆಎಂಸಿ ಆಸ್ಪತ್ರೆಯ ವುಮೆನ್ ಅಂಡ್ ಚೈಲ್ಡ್ ಸೆಂಟರ್ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಗರ್ಭಿಣಿಯರಿಗಾಗಿ ಆಯೋಜಿಸಿದ ವಾವ್ ಮಾಮ್ಸ್ ಸ್ಪರ್ಧೆಯ ವಿಜೇತರಿಗೆ ಶಿಲ್ಪಾ ಶೆಟ್ಟಿ ಪ್ರಶಸ್ತಿ ನೀಡಿದ್ರು. ಸುಮಾರು 3,500 ಗರ್ಭಿಣಿ ಸ್ತ್ರೀಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಅಂತಿಮವಾಗಿ 10 ಮಂದಿ ಗರ್ಭಿಣಿಯರು ಶಿಲ್ಪಾ ಶೆಟ್ಟಿ ಜೊತೆ ವೇದಿಕೆ ಹಂಚಿಕೊಂಡ್ರು. ಮೊದಲ ಬಹುಮಾನವನ್ನ ನಫೀಸಾ ಮಲಿಕ್ ಪಡೆದುಕೊಂಡರೆ, ರನ್ನರ್ ಅಪ್ ಪ್ರಶಸ್ತಿಯನ್ನ ಮೋನಿಶಾ ಡಿಸೋಜಾ ಪಡೆದುಕೊಂಡ್ರು. So the runner-up for Wow Mom is Monisha D'Souza. Congratulations. Yes, the winner is Nafisa Malik. Congratulations to Nafisa Malik on being the winner of Wow Mom Contest 2019. She takes home the crown, the sash, the certificate and prizes worth rupees 75,000. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಲ್ಪಾ ಶೆಟ್ಟಿ, ಮಂಗಳೂರಿಗೆ ಬರುವುದೆಂದ್ರೆ ತವರಿಗೆ ಬಂದಷ್ಟೇ ಖುಷಿಯಾಗುತ್ತೆ. ಎಲ್ಲರಿಗೂ ನನ್ನ ಸ್ಲಿಮ್ನೆಸ್, ಫಿಟ್ನೆಸ್ ಇಷ್ಟ. ಆದ್ರೆ ನನಗೆ ಗರ್ಭಿಣಿ ಸಂದರ್ಭದಲ್ಲಿ ಮಗು ಹೊಟ್ಟೆಯಲ್ಲಿದ್ದಾಗ ಇದ್ದ ದೊಡ್ಡ ಹೊಟ್ಟೆಯೇ ತುಂಬಾ ಖುಷಿ ನೀಡುತ್ತೆ ಅಂತ ಶಿಲ್ಪಾ ಹೇಳಿದ್ದಾರೆ. And being a mother and being a woman, I think it's very important to understand that you cannot ignore yourself. You must value your health first. And it's all about, I feel it's all about the child. You know, the child takes over. And I just think it's just the preconditioning of us women in India in general. But I feel very happy to hail from Karnataka and to, you know, be a Bant, because there's something something really unique about us, because the way we are looked after during our pregnancy and even the postnatal care. I think, as Dr. Ballal was saying, it's really wonderful to know that the maternal mortality rate is very low here, and it really goes to, I think, also the conditioning and the taking care. And now there are facilities like KMC, which is only going to better it. So huge congratulations to everyone involved. ಒಟ್ಟಿನಲ್ಲಿ ತನ್ನ ಫಿಟ್ನೆಸ್ ಮೂಲಕವೇ ಮಹಿಳೆಯರ ಹುಬ್ಬೇರಿಸುವಂತೆ ಮಾಡಿದ ಶಿಲ್ಪಾ ಶೆಟ್ಟಿ ಮಂಗಳೂರಿನಲ್ಲಿ ಮಹಿಳೆಯರಿಗೆ ಫಿಟ್ನೆಸ್ ಅಡ್ವೈಸ್ ಕೊಟ್ಟು ತನ್ನತರನೇ ಆಗುವಂತೆ ಟಿಪ್ಸ್ ನೀಡಿದ್ದಾರೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.